ಎಸ್ಐಆರ್ನಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ, ನಾವು ಕೇವಲ ಸಹಾಯ ಮಾತ್ರ ಮಾಡ್ತಾ ಇದ್ದೇವೆ. ಇದನ್ನ ರಾಜಕೀಯ ಉದ್ದೇಶದಿಂದ ಯಾಕೆ ನೋಡಬೇಕು? ರಾಜಕೀಯ ಆರೋಪ ಮಾಡುವ ಬದಲು ಚುನಾವಣಾ ಆಯೋಗಕ್ಕೆ ತಿಳಿಸಲಿ. ಯಾರು ಕೂಡ ಮತದಾನದ ಹಕ್ಕನ್ನ ಕಳೆದುಕೊಳ್ಳದಂತೆ ಸರ್ಕಾರ ಸಹಾಯ ಮಾಡ್ತಾ ಇದೆ ಎಂದು ಉಡುಪಿ ಉಸ್ತುವಾರಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಜನಸಾಮಾನ್ಯರು ಚುನಾವಣಾ ಆಯೋಗದ ಆದೇಶ ಪಾಲಿಸಬೇಕು ಎಂದರು. ಇನ್ನು ಉಡುಪಿಯಲ್ಲಿ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು, 108 ಆಂಬ್ಯುಲೆನ್ಸ್ 15 ನಿಮಿಷದಲ್ಲಿ ತಲುಪಿಸಿದರೆ 90% ಸಮಸ್ಯೆ ಸರಿಯಾಗುತ್ತದೆ ಎನ್ನುವ ವಿಶ್ವಾಸ ಇದೆ. ಆಂಬ್ಯುಲೆನ್ಸ್ ತಲುಪುವ ಸಮಯ ಸರಿಯಾಗದಿದ್ದರೆ ವ್ಯವಸ್ಥೆ ಸರಿಯಾಗುವುದಿಲ್ಲ. 700ರಿಂದ 800 ಆಂಬ್ಯುಲೆನ್ಸ್ ವ್ಯವಸ್ಥಿತವಾಗಿಡಬೇಕಾಗಿದೆ. ಸರಿಯಾದ ಸಮಯಕ್ಕೆ ತಲುಪದಿರುವ ಚಾಲಕನಿಗೆ 5,000 ದಂಡ ವಿಧಿಸಲಾಗುವುದು. ಈ ಬಗ್ಗೆ ಪ್ರತ್ಯೇಕ ಗೈಡ್ಲೈನ್ಸ್ ಮಾಡಲಾಗುತ್ತಿದೆ ಎಂದರು. ನೋಡಿ, SIR ಅದು ಚುನಾವಣೆ ಆಗಿ ಬಿಟ್ಟಂಥ ವಿಚಾರ. ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರ ಇಲ್ಲ. ನಾವು ಬರೋರಿಗೆ ಅಸಿಸ್ಟ್ ಮಾತ್ರ ಮಾಡುವಂಥ, ಜನರಿಗೆ ಅಸಿಸ್ಟೆನ್ಸ್ ಮಾತ್ರ ನಾವು ಇವತ್ತು ಕೊಡುವಂಥದ್ದು. ಇದನ್ನು ರಾಜ್ಯಕ್ಕೆ ಉದ್ದೇಶದಿಂದ ಯಾರು ಯಾಕೆ ನೋಡಬೇಕು? ಯಾರಿಗಾದ ಮುಖಂಡರಿಗೆ, ಪ್ರತಿಪಕ್ಷದವರಿಗೆ ನಮ್ಮ ಹೇಳಬೇಕಾದಿದ್ದಲ್ಲಿ ಅದನ್ನು ಬರೀ ರಾಜಕೀಯವಾಗಿ ಆರೋಪ ಮಾಡೋ ಬದಲು ಚುನಾವಣೆ ಆಯೋಗಕ್ಕೆ ಹೋಗಿ ತಿಳಿಸಲಿ. ಅವರು ಅಲ್ಲಿಂದ ಸೂಕ್ತವಾದ ಆದೇಶವನ್ನು ಇವತ್ತು ಮಾಡ್ತಾರೆ. ಸರ್ಕಾರದ ಉದ್ದೇಶ ಏನಿದೆ? ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರ್ದು. ಮತದಾನದಿಂದ ಬಹುಶಃ ಅವರಿಗಿರುವ ಎಲ್ಲರಿಗೂ ಕೂಡ ಮಾಹಿತಿ ಇದೆ, ಎಲ್ಲರೂ ಕೂಡ ಬುದ್ಧಿವಂತರಿದ್ದಾರೆ, ಶಿಕ್ಷಣದಿಂದ ಹೇಳಲಿಕ್ಕಾಗೋದಿಲ್ಲ. ಅತ್ಯಂತ ಕಟ್ಟಡ ನಿರ್ಗತಿಕರು ಕೂಡ ಇವತ್ತು ಅವರ ಮತದಾನದ ಹಕ್ಕಿನಿಂದ ಅವರು ವಂಚಿತರಾಗಬೇಕು ಉದ್ದೇಶದಿಂದ ಸರ್ಕಾರ ಸಹಾಯ ಮಾಡ್ತದೆ. ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ಅದು ಚುನಾವಣಾ ಆಯೋಗದ ಇವತ್ತು ಜವಾಬ್ದಾರಿ. ಯಾರಿಗಾದ್ರೂ ಏನಾದರೂ ಇದರ ಬಗ್ಗೆ ಹೇಳಲಿಕ್ಕೆ ಇದ್ದರೆ ದಯವಿಟ್ಟು ಅವರು ಚುನಾವಣಾ ಆಯೋಗನ ಹೋಗಿ ಭೇಟಿ ಮಾಡಲಿ, ಅವ್ರದ್ದು ಚರ್ಚೆ ಮಾಡಲಿ, ಅವ್ರದ್ದು ಆದೇಶ ತಂದು ಕೊಡಲಿ ಅಂತ ಹೇಳಲಿಕ್ಕೆ ಇಚ್ಛೇನೆ. ಜನಸಾಮಾನ್ಯರು ಚುನಾವಣಾ ಆಯೋಗದ ಆದೇಶದಂತೆ ಪಾಲಿಸಿಕೊಂಡು ಕೆಲಸವನ್ನು ನಿರ್ವಹಿಸಬೇಕು. ನೋಡಿ, ಕಾಂಗ್ರೆಸ್ ಯಾವಾಗಲೂ ಕೂಡ ಇವತ್ತು SIR ವಿರೋಧ ಮಾಡಲಿಲ್ಲ. ಆದರೆ SIR ಮುಖಾಂತರ ಅರ್ಹ ಮತದಾರರು ಯಾರಿದ್ದಾರ ಅವರ ಮತದಾನ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ಏನಾದರೂ ಹಿಡನ್ ಏಜೆಂಟ್ ಇದೆ ಅಂತೇಳಿ ಬಹುಶಃ ಜನಜಾಗೃತಿ ಮೂಡಿಸುವಂಥ ಕೆಲಸ ಇತ್ತು. ಇವತ್ತು ನೀವು ಪಶ್ಚಿಮ ಬಂಗಾಳದಲ್ಲಿ ತಾವಿವತ್ತು ನೋಡಿದ್ದೀರಿ, ಸುಪ್ರೀಂ ಕೋರ್ಟ್ ತನಕ ಇವತ್ತು ಹೋಗುವಂಥ ವಿಚಾರ ಕೂಡ ಇವತ್ತು ಆಗಿದೆ. ಐ ಥಿಂಕ್ ನಾವು PSC ಸ್ಟ್ರೆಂಥನ್ ಮಾಡಿ 108 ಅನ್ನು ಕರೆಕ್ಟಾಗಿ 15 ಮಿನಿಟ್ಸ್ ರೀಚ್ ಮಾಡಿಸಿದ್ರೆ ನಮ್ಮ 90% ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇಲ್ಲದೆ ನಾವು ಎಷ್ಟೇ ಇಲ್ಲಿ ಮಾಡಿದ್ರೆ ಆಂಬ್ಯುಲೆನ್ಸ್ ಸರಿ ಇಲ್ಲದಿದ್ದರೆ ಇದು 45 ನಿಮಿಷ 50 ನಿಮಿಷದಲ್ಲಿ ಬಂದು ಮುಟ್ಟಿದ್ರೆ ಇದು ನಮ್ದು ಯಾವುದು ಕೂಡ ಸಕ್ಸಸ್ ಆಗಲಿಕ್ಕೆ ಹೋಗುದಿಲ್ಲ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಈಗ ನಾವು 700 to 800 ಆಂಬ್ಯುಲೆನ್ಸ್ ಅನ್ನು ಮಾಡಿ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ವಿದಿನ್ 20 ಮಿನಿಟ್ಸ್ ಇಡೀ ಆಲ್ ಇಂಡಿಯಾದಲ್ಲಿ. ಬಟ್ ವಿ ವಾಂಟ್ ರೀಚ್ ಇಟ್ ಬೈ 15 ಮಿನಿಟ್ಸ್. ಯಾರು ರೀಚ್ ಆಗಲಿಲ್ಲ ಅವ್ರಿಗೆ 5,000 ಫೈನ್ ಆ ಆಂಬ್ಯುಲೆನ್ಸ್ ಅವನಿಗೆ. ಸೊ ವಿ ಹ್ಯಾವ್ ಮೇಡ್ ಎ ಗೈಡ್ಲೈನ್ಸ್. ಅದು ವರ್ಕೌಟ್ ಆಗ್ತಾ ಇದೆ. ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನಾದರೂ ನಮ್ಮ ರಿಲೀಸ್ ಆದರೆ 2-3 ಮಂತ್ಸ್ ತಗೊಳ್ತದೆ ಫ್ಯಾಬ್ರಿಕೇಶನ್ ಆಗಿ ಬರಲಿಕ್ಕೆ. ಬಟ್ ವಿಲ್ ಸಿ ದ್ಯಾಟ್ ವಿಲ್ ಮೇಕ್ ಅ ಸಿಸ್ಟಮ್ಯಾಟಿಕ್. ಎಲ್ಲಿಂದ ಕಾಲ್ ಬಂದರೂ ಕೂಡ 15 ನಿಮಿಷ ಒಳಗಡೆ ಬಂದು ಆಂಬ್ಯುಲೆನ್ಸ್ ನಮಗೆ ಮುಟ್ಟಬೇಕು.